ಇನ್ನೊಂದು ಅಖಿಲ ಭಾರತ ಮುಷ್ಕರ ನಡೆಯಲಿಕ್ಕಿದೆ. ಇಡೀ ದೇಶದ ಕಾರ್ಮಿಕ ವರ್ಗದ ಬೇಡಿಕೆ ಮತ್ತು ಅವರ ನಿಜವಾದ ಭಾವನೆಗಳಿಗೆ ಬೆಲೆ ನೀಡದಿರುವಂತಹ ಈ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ನೀತಿಯನ್ನು ಪ್ರತಿಭಟಿಸಿ ಅಖಿಲ ಭಾರತ ಮಟ್ಟದಲ್ಲಿ ಒಂದು ಮುಷ್ಕರ ನಡೆಯಲಿಕ್ಕೆ ಇದೆ. ಈ ಮುಷ್ಕರಕ್ಕೆ ಪೂರಕವಾಗಿ ಹಲವಾರು ಬೇಡಿಕೆಗಳನ್ನು ಇವತ್ತು ಕಾರ್ಮಿಕ ವರ್ಗ, ದೇಶದ ಕಾರ್ಮಿಕ ವರ್ಗ, ಈ ಕೇಂದ್ರ ಸರ್ಕಾರ ಹಾಗೂ ನಮ್ಮ ರಾಜ್ಯದ ಕಾರ್ಮಿಕರು ರಾಜ್ಯ ಸರ್ಕಾರ ಮುಂದಿಟ್ಟಿದ್ದಾರೆ. ಅದರ ಈಡೇರಿಕೆಗಾಗಿ ಮತ್ತು ದೇಶದ ಕಾರ್ಮಿಕ ವಿರೋಧಿ ನೀತಿಗಳನ್ನು ಪ್ರತಿಭಟಿಸಿ ಈ ಒಂದು ಮುಷ್ಕರಕ್ಕೆ JCD ಕರೆ ನೀಡಿದೆ. ಇದಕ್ಕೆ ಪೂರಕವಾದ ವಿಚಾರಗಳ ಬಗ್ಗೆ ಮೊದಲಿಗೆ ನಮ್ಮ CITU ನಾಯಕರಾದಂತಹ ಸಂಗಾತಿ ಸುನೀಲ್ ಕುಮಾರ್ ಬಜಾಲ್ರವರು ಮಾಹಿತಿ ನೀಡಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಆತ್ಮೀಯ AITUCಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂಗಾತಿ ಸೀತಾರಾಮ್ ಬೆರಿಜಾ ಅವರಿಗೂ ಕೂಡ ಸ್ವಾಗತ. ತಮಗೆಲ್ಲ ತಿಳಿದಿರುವಂತೆ ಮೇ 20ನೇ ತಾರೀಕಿನಂದು ಅಖಿಲ ಭಾರತ ಮುಷ್ಕರ ನಿಗದಿಯಾಗಿತ್ತು. ಭಾರಿ ದೊಡ್ಡ ರೀತಿಯಾದಂಥ ತಯಾರಿನೂ ಕೂಡ ಆಗಿತ್ತು. ಆದರೆ ನಮ್ಮ ದೇಶದಲ್ಲಿ ಬೆಳೆದು ಬಂದಿರತಕ್ಕಂಥ ಯುದ್ಧದ ಒಂದು ಕಾರ್ಮೋಡ ಏನಿತ್ತು, ಆ ನಿಟ್ಟಿನಲ್ಲಿ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಕೂಡಲೇ ತುರ್ತು ಸಭೆಯನ್ನು ಸೇರಿ ಮೇ 20ರ ಮುಷ್ಕರವನ್ನು ಜುಲೈ 9ಕ್ಕೆ ಅದನ್ನು ಪೋಸ್ಟ್ಪೋನ್ ಮುಂದೂಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಅದರ ಭಾಗವಾಗಿ ಈಗ ಜುಲೈ 9ಕ್ಕೆ ಅಖಿಲ ಭಾರತ ಮಹಾ ಮುಷ್ಕರ ದೇಶದಾದ್ಯಂತ ಕಾರ್ಮಿಕ ವರ್ಗದ ನೇತೃತ್ವದಲ್ಲಿ, ಅದೇ ರೀತಿ ರೈತಾಪಿ ಜನತೆಯ ಒಂದು ಸಖ್ಯತೆಯಲ್ಲಿ ಮಾತ್ರವಲ್ಲ, ಮಧ್ಯಮ ವರ್ಗದ ಸಂಘಟನೆಗಳು, ಅದು ಬ್ಯಾಂಕ್, LIC, BSNL, ರೈಲ್ವೆ, ಹೀಗೆ ಅನೇಕ ಮಧ್ಯಮ ವರ್ಗದ ಸಂಘಟನೆಗಳು ಕೂಡ ಅವರ ಸಹಕಾರದೊಂದಿಗೆ ಜುಲೈ 9ಕ್ಕೆ ಈ ಒಂದು ಅಖಿಲ ಭಾರತ ಮಹಾ ಮುಷ್ಕರ ನಡೆಯಲಿಕ್ಕಿದೆ. ಯಾತಕ್ಕಾಗಿ ನಡೀತಕ್ಕಂಥ ತಮಗೆ ಮಾಹಿತಿಯನ್ನು ಕೊಡಲು ನಾವು ಇಚ್ಛಿಸ್ತೇವೆ. ತಮಗೆಲ್ಲ ಗೊತ್ತಿದೆ, ಕಳೆದ 35 ವರ್ಷಗಳಿಂದ, ಅಂದರೆ ಯಾವಾಗ ನಮ್ಮ ದೇಶದಲ್ಲಿ ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣ ನೀತಿಗಳು ಜಾರಿಯಾಗಿದ್ದು ಅಂದಿನಿಂದ ಇವತ್ತಿನವರೆಗೆ 35 ವರ್ಷದಲ್ಲಿ ಪ್ರತಿ ವರ್ಷಕ್ಕೊಮ್ಮೆ ಅಖಿಲ ಭಾರತ ಮಹಾ ಮುಷ್ಕರ ನಡೆದು ಈ ಕಾರ್ಮಿಕ ವರ್ಗದ ಕಾನೂನುಗಳೇನಿದೆ ಅಥವಾ ಅವರ ಬೇಡಿಕೆಗಳೇನಿದೆ, ನಿರಂತರವಾಗಿ ನಾವು ಬೇಡಿಕೆಯನ್ನಿಟ್ಟು ಮುಷ್ಕರವನ್ನು ನಡೆಸಿಕೊಂಡು ಬಂದಿದ್ದೇವೆ. ಈ ಎಲ್ಲ ಮುಷ್ಕರಗಳಿಗಿಂತಲೂ ಈ ಜುಲೈ 9ರ ಮಹಾ ಮುಷ್ಕರ ಏನಿದೆ, ಇದು ಬಹಳ ಪ್ರಮುಖವಾದಂಥ ಮುಷ್ಕರ ಅಂತ ನಾವು ಹೇಳ್ತಾ ಇದ್ದೇವೆ. ಯಾಕಂದರೆ ನಮ್ಮ ಹಿಂದಿನ ಎಲ್ಲ ಬೇಡಿಕೆಗಳ ಜೊತೆಗೆ ಇವತ್ತು ನಮ್ಮ ಎದುರುಗಡೆ ಇರ್ತಕ್ಕಂತಹ ನಮ್ಮ ಕೇಂದ್ರ ಸರ್ಕಾರ ಕಾರ್ಮಿಕ ವರ್ಗಕ್ಕೆ ನೂರಾರು ರೀತಿಯ ಕಾನೂನುಗಳಿದೆ. ಅವರು ದುಡಿತಕ್ಕಂಥ ವರ್ಗಕ್ಕೆ ಅವರಿಗೆ ರಕ್ಷಣೆಯನ್ನು ಕೊಡಲು ಅನೇಕ ಕಾನೂನುಗಳಿದೆ. ಅದರಲ್ಲಿ ಪ್ರಮುಖಪಟ್ಟಂತಹ 29 ಕಾನೂನುಗಳನ್ನು ಗುರುತಿಸಿ ಅದನ್ನು 4 ಸಂಹಿತೆಗಳನ್ನಾಗಿ ಇವತ್ತು ಮಾಡಲು ಹೊರಟಿರ್ತಕ್ಕಂಥದ್ದು, ಇದು ಬಹಳ ಮಹಾ ಮೋಸ ಅಂತ ನಾವು ಹೇಳ್ತೇವೆ. ಬಹಳ ದೊಡ್ಡ ಅನ್ಯಾಯ ಇತ್ತು, ಕಾರ್ಮಿಕ ವರ್ಗಕ್ಕೆ ಭಾರಿ ದೊಡ್ಡ ರೀತಿಯಾದಂಥ ಅನ್ಯಾಯ ಅಂತ ನಾವು ಹೇಳ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಇವತ್ತಿನವರೆಗೆ ಕಾನೂನು ಅಂತ ಹೇಳಿದರೆ ಕಾರ್ಮಿಕರಿಗೆ ಏನೋ ಒಂದು ರೀತಿಯ ಆಶಾಭಾವನೆ, ಅದು ನಮಗೆ ಸಿಗಲೇಬೇಕು ಅಂತಕ್ಕಂಥದ್ದು, ಖಂಡಿತವಾಗಿ ಸಿಗುತ್ತೆ, ಯಾಕಂದ್ರೆ ನಾವು ಫೈಟ್ ಮಾಡಿದ್ರೆ ಸಿಗಲೇಬೇಕು ಅಂತಕ್ಕಂಥ ಇತ್ತು, ಅದು ಕಾನೂನು. ಆದರೆ ಇವತ್ತು ಸಂಹಿತೆ ಅಂತ ಹೇಳಿದರೆ ನೀವು ಕೊಡಲೂಬಹುದು, ಕೊಡದಿದ್ರೂ ಇರ್ಬೋದು, ಕೊಡಲೇಬೇಕಂತ ಏನಿಲ್ಲ. ಇಂಥ ಒಂದು ಪರಿಸ್ಥಿತಿ ನಮ್ಮ ದೇಶದ ಒಳಗಡೆ ಇವತ್ತು ಆಗ್ತಾ ಇದೆ. ಇದು ಬಹಳ ದೊಡ್ಡ ರೀತಿಯಾದಂಥ ಕಾರ್ಮಿಕ ವರ್ಗಕ್ಕೆ ಅನ್ಯಾಯ ನಡ್ತಕ್ಕಂಥದ್ದು ಇವತ್ತು ನಮ್ಮನ್ನು ಆಳ್ತಕ್ಕಂಥ ಕೇಂದ್ರ ಸರ್ಕಾರ ಇವತ್ತು ಮಾಡಲಿಕ್ಕೆ ಹೊರಟಿದೆ. ನಮ್ಗೆ ಈಗಾಗಲೇ ಗೊತ್ತಿದೆ, ಈ ಒಂದು ಏನು ಸಂಹಿತೆಗಳನ್ನಾಗಿ ಕೋಡನ್ನಾಗಿ ಮಾಡಲಿಕ್ಕೆ ಹೊರಟಿರುವಂಥದ್ದು 2020ರಲ್ಲಿ ನಮ್ಮ ದೇಶದ ಪಾರ್ಲಿಮೆಂಟ್ನೊಳಗೆ ಪಾಸಾಗಿದೆ. ಆದರೆ ಇವತ್ತು ಇದು ಕರ್ನಾಟಕ ಪ್ರತಿಯೊಂದು ರಾಜ್ಯದಲ್ಲಿ, ಅದು ಕರ್ನಾಟಕದಲ್ಲಾಗಿರ್ಬೋದು, ಈ ಥರ ಎಲ್ಲ ರಾಜ್ಯಗಳಲ್ಲೂ ಜಾರಿಯಾಗಬೇಕಾದ್ರೆ ರಾಜ್ಯ ಸರ್ಕಾರ ಅದಕ್ಕೆ ಫ್ರೇಮ್ವರ್ಕನ್ನು ಮಾಡಬೇಕು. ಆದರೆ ಇವತ್ತು ರಾಜ್ಯ ಸರ್ಕಾರನೂ ಕೂಡ ಅದನ್ನು ಫ್ರೇಮ್ವರ್ಕ್ ಮಾಡಬೇಕು, ಅದನ್ನು ಜಾರಿ ಮಾಡಬೇಕಂತ ಹೇಳಿದರೆ ಇಡೀ ದೇಶದ ಒಳಗಡೆ ಕಾರ್ಮಿಕ ವರ್ಗದ ಭಾರಿ ದೊಡ್ಡ ರೀತಿಯಾದಂತಹ ಒಂದು ಪ್ರತಿರೋಧ ಇವತ್ತು ದೇಶದೆಲ್ಲೆಡೆ ಇವತ್ತು ಕಾಣ್ತಾ ಇದೆ. ಈ ನಿಟ್ಟಿನಲ್ಲಿ ಅದನ್ನು ಜಾರಿ ಮಾಡಲಿಕ್ಕೆ ಇವತ್ತು ಸಾಧ್ಯತೆ ಆಗ್ತಾ ಇಲ್ಲ. ಯಾಕಂದ್ರೆ ಪಾರ್ಲಿಮೆಂಟ್ನ ಪಾಸಾದರೂ ಕೂಡ ಇವತ್ತು ರಾಜ್ಯದಲ್ಲಾಗಲಿ ಅದನ್ನು ಈ ದೇಶದ ಒಳಗಡೆ ಜಾರಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅಂದರೆ ಕಾರ್ಮಿಕ ವರ್ಗದ ಭಾರಿ ದೊಡ್ಡ ರೀತಿಯಾದಂಥ ಪ್ರತಿರೋಧ ಇದೆ. ಯಾಕಂತ ಹೇಳಿದರೆ ಇವತ್ತಿನವರೆಗೆ ಕಾರ್ಮಿಕರು ತಮ್ಮ ಬೇಡಿಕೆಗಳನ್ನು ಇಡಲಿಕ್ಕೆ ಒಂದು ಅವಕಾಶ ಇತ್ತು. ಈ ಕೋಡ್ ಬಂದರೆ ಅವ್ರಿಗೆ ಬೇಡಿಕೆ ಪಟ್ಟಿ ಇಡುವಾಗಿಲ್ಲ, ಅವರು ಡಿಮಾಂಡ್ ಪಟ್ಟಿ ಇಡುವಾಗಿಲ್ಲ, ಅವರು ಮುಷ್ಕರ ಮಾಡುವಾಗಿಲ್ಲ, ಅವರು ಬೀದಿಗಿಳಿದು ಹೋರಾಟ ಮಾಡುವಾಗಿಲ್ಲ, ಅವರು ಕನಿಷ್ಠ ಕೂಲಿ ಮತ್ತೊಂದು ಇನ್ನೊಂದು ಕೇಳುವಾಗಿಲ್ಲ. ಎಂಥ ಒಂದು ಅಪಾಯಕಾರಿ ಪರಿಸ್ಥಿತಿ ಅಂತ ಹೇಳಿದರೆ
ಕಾರ್ಮಿಕರು ಯಾವುದೇ ರೀತಿಯಾದಂಥ ಬೇಡಿಕೆಗಳನ್ನಿತ್ತು ಹೋರಾಟ ಮಾಡುವಾಗಿಲ್ಲ. ಒಂದು ವೇಳೆ ಹೋರಾಟ ಮಾಡಿದರೆ ಕ್ರಿಮಿನಲ್ ಕೇಸ್ ಹಾಕಿ ಅವರನ್ನು ಒದ್ದು ಜೈಲಿಗೆ ಹಾಕ್ತಕ್ಕಂಥದ್ದು, ಯಾವುದೇ ರೀತಿಯ ವಿಚಾರಣೆ ಇಲ್ಲದ ಒಳಗಾಗ್ತಕ್ಕಂಥ ಕೆಲಸ ಆಗ್ತಾ ಇದೆ. ಅಂದರೆ ಇಂಥ ಸಂದರ್ಭದೊಳಗಡೆ ಇವತ್ತು ನಮ್ಮನ್ನು ಆಳ್ತಕ್ಕಂಥ ಕೇಂದ್ರ ಸರ್ಕಾರ ಏನು ಮಾಡಲಿಕ್ಕೆ ಹೊರಟಿದೆ, ಮತ್ತೆ ಕಾರ್ಮಿಕರನ್ನು ಗುಲಾಮಗಿರಿಯತ್ತ ಜೀತದಾಳುಗಳಾಗಿ ದುಡಿಸ್ತಕ್ಕಂಥ ಒಂದು ವ್ಯವಸ್ಥೆಗೆ ಇವತ್ತು ಕೊಂಡೋಗ್ತಾ ಇದೆ. ಮಾತ್ರ ಅಲ್ಲ, ಇವೆಲ್ಲವುಗಳು ಮಾಡುವಂಥದ್ದು 29 ಪ್ರಮುಖ ಕಾನೂನುಗಳನ್ನು ತೆಗೆದುಹಾಕಿ 4 ಸಂಹಿತೆಗಳನ್ನು ಮಾಡೋದು ಕಾರ್ಮಿಕ ವರ್ಗದ ಹಿತಾಸಕ್ತಿಗೆ ಅಲ್ಲ. ಇವತ್ತು ಕಾರ್ಪೊರೇಟ್ ಕಂಪನಿಗಳ ಹಿತಾಸಕ್ತಿಗಾಗಿ ಅವರ ಲಾಭಾಂಶವನ್ನು, ಅವರ ಆಸ್ತಿಗಳನ್ನು ಇವತ್ತು ದುಪ್ಪಟ್ಟು ಮಾಡಲಿಕ್ಕೆ, 100 ಪಟ್ಟು ಜಾಸ್ತಿ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಒಂದು ಸಹಾಯ ಸಹಕಾರವನ್ನು ಕೇಂದ್ರ ಸರ್ಕಾರ ಇವತ್ತು ಮಾಡಲಿಕ್ಕೆ ಹೊರಟಿದೆ. ಆದರೆ ಇಡೀ ಸಮಾಜ ಇವತ್ತು ಆರ್ಥಿಕ ಚಕ್ರ ತಿರುಗಬೇಕಾದ್ರೆ ದುಡಿಯುವ ವರ್ಗದ ಶ್ರಮ ಬಹಳ ಮುಖ್ಯ. ಇವತ್ತು ಶ್ರಮಶಕ್ತಿ, ಶ್ರಮ ಮೌಲ್ಯ ಅಂತ ನಾವು ಏನು ಹೇಳ್ತಾ ಇದ್ದೇವೆ, ಅದು ಬಹಳ ಮುಖ್ಯ. ಅದನ್ನು ಇವತ್ತು ನಗಣ್ಯ ಮಾಡಿ, ಕಾರ್ಮಿಕರ ದುಡಿಮೆಯನ್ನೇ ನಗಣ್ಯ ಮಾಡಿ ಇವತ್ತು ಕಾರ್ಪೊರೇಟ್ ಕಂಪನಿಗಳಿಗೆ, ಮಾಲಕ ವರ್ಗಕ್ಕೆ ಪೂರಕವಾಗಿ ಮಾಡಲಿಕ್ಕೆ ಹೊರಟಿರುವಂಥದ್ದು ಇದು ಬಹಳ ಅಪಾಯಕಾರಿಯಾದಂಥ ಒಂದು ಸಂಕೇತ ಇವತ್ತು ನಮ್ಮ ದೇಶದ ಒಳಗಡೆ ಆಗ್ತಾ ಇದೆ. ಆದ್ದರಿಂದ ಈ ಎಲ್ಲ ಅಂಶಗಳು, ಇಲ್ಲಿ ಇರ್ತಕ್ಕಂಥ ಕಾನೂನುಗಳು ಉಳಿಬೇಕು, ಕಾರ್ಮಿಕ ಕಾನೂನುಗಳು ಉಳಿಬೇಕು, ಕಾರ್ಮಿಕರ ಹಕ್ಕುಗಳು ಉಳಿಬೇಕಂತೇಳಿ ಇಡೀ ದೇಶದ ಕಾರ್ಮಿಕ ವರ್ಗ, ಇಲ್ಲಿ ಯಾವುದೇ ಒಂದು ಸಂಘಟನೆ ಮಾತ್ರ ಅಲ್ಲ ಇದು, ಇಲ್ಲಿ BMS ಅನ್ನು ಹೊರತುಪಡಿಸಿ ಉಳಿದ ಎಲ್ಲ ಸಂಘಟನೆಗಳು, ಕೇಂದ್ರ ಕಾರ್ಮಿಕ ಸಂಘಟನೆಗಳು ಈ ಜುಲೈ 9ರ ಮಹಾ ಮುಷ್ಕರದಲ್ಲಿ ಪ್ರಧಾನ ಪಾತ್ರ ವಹಿಸಲಿಕ್ಕಿದ್ದಾರೆ. ಮಾತ್ರವಲ್ಲ, ಮಧ್ಯಮ ವರ್ಗದ ನೌಕರರ ಸಂಘಟನೆಗಳು, ಬ್ಯಾಂಕಿನ ಮುಖಂಡರು ಇಲ್ಲೇ ಇದ್ದಾರೆ, ಅದರ ಮಾಹಿತಿಯನ್ನು ಅವರು ಕೊಡ್ತಾರೆ. LIC, ರೈಲ್ವೆ, BSNL, ಈಗ ಅನೇಕ ಮಧ್ಯಮ ವರ್ಗದ ಸಂಘಟನೆಗಳು ಕೂಡ ನಾಳಿನ ಮಹಾ ಮುಷ್ಕರದಲ್ಲಿ ಅವರು ಪಾಲ್ಗೊಳ್ಳಿಕ್ಕಿದ್ದಾರೆ. ಮಾತ್ರ ಅಲ್ಲ, ಇಂಥ ಒಂದು ಈ ದೇಶದ ದುಡಿಯುವ ವರ್ಗದ ಈ ಮಹಾ ಮುಷ್ಕರದಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಳ್ಳಿಕ್ಕಿದ್ದಾರೆ, ಯುವಜನರು, ಮಹಿಳೆಯರು, ದಲಿತರು, ಆದಿವಾಸಿಗಳು, ಹೀಗೆ ಎಲ್ಲ ವಿಭಾಗದ ಜನತೆ ಈ ಮಹಾ ಮುಷ್ಕರದಲ್ಲಿ ಭಾಗಿಗಳಾಗಿದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಕಾರ್ಮಿಕ ವರ್ಗ ಉಳಿದ್ರೆ ಎಲ್ಲರ ಬದುಕು ಉಳಿಯುತ್ತೆ. ಇವತ್ತು ಕಾರ್ಮಿಕ ವರ್ಗವನ್ನೇ ನಾಶ ಮಾಡ್ತಕ್ಕಂಥ ಕೆಲಸಗಳು ಇವತ್ತು ಬಹಳ ಪ್ರಜ್ಞಾಪೂರ್ವಕವಾಗಿ ಆಗ್ತಾ ಇದೆ. ಯಾಕಂದರೆ ಕಾರ್ಮಿಕರ ಸ್ವರವನ್ನು ತೆಗೆದುಹಾಕಿದರೆ ಇಲ್ಲಿ ಏನು ಬೇಕಾದರೂ ಮಾಡಬೇಕು ಅಂತಕ್ಕಂಥ ಒಂದು ಕಾರ್ಪೊರೇಟ್ ಕಂಪನಿಗಳ ಮತ್ತು ನಮ್ಮ ದೇಶದ ಆಳುವ ವರ್ಗಗಳ ಬಂಡವಾಳಶಾಹಿಗಳ ಒಂದು ಪಿತೂರಿ ಇದರ ಒಳಗಡೆ ಅಡಗಿದೆ. ಆ ನಿಟ್ಟಿನಲ್ಲಿ ನಮ್ಮದು ಜುಲೈ 9ರ ಮಹಾ ಮುಷ್ಕರ ಇದು ಜನಸಾಮಾನ್ಯರ ಮುಷ್ಕರ. ಆ ಮುಷ್ಕರಕ್ಕೆ ಇಡೀ ದೇಶದ ಜನತೆ ಬೆಂಬಲಿಸಬೇಕು. ಅದರ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ನಾವು ಈ ಮುಷ್ಕರಕ್ಕೆ ಪೂರಕವಾಗಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಒಳಗಡೆ ನಾವೊಂದು ದೊಡ್ಡ ಸಂಖ್ಯೆಯ ಕಾರ್ಮಿಕರನ್ನು ಬೀದಿಗಿಳಿಸಿ ಒಂದು ಪ್ರತಿಭಟನಾ ಪ್ರದರ್ಶನವನ್ನು ನಾವು ಮಾಡಲಿಕ್ಕಿದ್ದೇವೆ. ನಾವು ಆ ದಿವಸ ಬೆಳಿಗ್ಗೆ 10 ಗಂಟೆಗೆ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ವೃತ್ತ, ಅಲ್ಲಿಂದ ನಾವೊಂದು ಕಾರ್ಮಿಕರ ಒಂದು ಮೆರವಣಿಗೆಯನ್ನು ತಂದು ಆ ಬಳಿಕ ನಾವು ಕ್ಲಾಕ್ ಟವರ್ ಮಿನಿ ವಿಧಾನಸೌಧದ ಪಕ್ಕ ಒಂದು ಪ್ರತಿಭಟನಾ ಸಭೆಯನ್ನು ನಾವು ಮಾಡಲಿಕ್ಕಿದ್ದೇವೆ. ಅಲ್ಲಿ ನಮ್ಮ ಎಲ್ಲ ಸಂಘಟನೆಗಳ ಮುಖಂಡರು ಅಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ. ಆದ್ದರಿಂದ ಮಾಧ್ಯಮ ಮಿತ್ರರು ತಾವುಗಳು ಇದು ದುಡಿಯುವ ವರ್ಗದ ಇಂಥ ಪ್ರಮುಖವಾದಂತಹ ಬೇಡಿಕೆಗಳು, ಇದು ನಿಜವಾಗಿಯೂ ದೇಶ ಉಳಿಸ್ತಕ್ಕಂತಹ, ದೇಶ ಉಳಿಬೇಕಾದ್ರೆ ಈ ದೇಶದ ಕಾರ್ಮಿಕ ವರ್ಗ ಉಳಿಬೇಕು. ಕಾರ್ಮಿಕ ವರ್ಗ ಉಳಿದ್ರೆ ದೇಶ ಉಳಿಯುತ್ತೆ ಅಂತಕ್ಕಂಥದ್ದು. ಅಂಥ ಕಾರ್ಮಿಕ ವರ್ಗದ ಉಳಿವಿಗಾಗಿ ನಡೆಸ್ತಕ್ಕಂಥ ಬಹಳ ಅತ್ಯುನ್ನತ ಭಾರಿ ದೊಡ್ಡ ರೀತಿಯಾದಂಥ ಈ ಒಂದು ಮುಷ್ಕರ, ಇದಕ್ಕೆ ತಾವುಗಳು ಬೆಂಬಲಿಸಬೇಕಂತೇಳಿ ನಾನು ಪ್ರಥಮತವಾಗಿ ತಮ್ಮಲ್ಲಿ ಇಷ್ಟನ್ನು ಹೇಳುವಂಥದ್ದು. ಇದಕ್ಕೆ ಪೂರಕವಾದಂಥ ಮಾಹಿತಿಯನ್ನು ನಮ್ಮ ರೈತರ ನೋಡಿ, ಇದು ಕಾರ್ಮಿಕ ವರ್ಗದ ಹೋರಾಟ ಆದರೂ ಕೂಡ ರೈತಾಪಿ ಜನತೆಯ ಪ್ರಶ್ನೆಗಳಿದೆ ಬಹಳ ಪ್ರಮುಖ. ರೈತರು ಕೂಡ ಈ ದೇಶದ ಬೆನ್ನೆಲುಬು, ಅವರು ಈ ಮುಷ್ಕರದಲ್ಲಿ ಪಾಲ್ಗೊಳ್ಳಿಕ್ಕಿದ್ದಾರೆ. ಅದಕ್ಕೆ ಪೂರಕವಾದಂಥ ಮಾಹಿತಿಯನ್ನು ನಮ್ಮ ರೈತ ಸಂಘದ, ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಯಾದವ್ ಶೆಟ್ಟರ್ ಅವರು ಹೇಳ್ತಾ ಇದ್ದಾರೆ. 3 ತಿಂಗಳು ದೀರ್ಘಕಾಲ ನಡೆದಂಥ ರೈತ ಪರ ಹೋರಾಟ ಅತ್ಯಂತ ಪ್ರಮುಖವಾದ. ಆವತ್ತಿನ ಹೋರಾಟಗಳಲ್ಲಿ 2 ಪ್ರಮುಖ ಬೇಡಿಕೆ ಇದ್ದದ್ದು ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿಯನ್ನು ಜಾರಿ ತರಬೇಕು ಮತ್ತು ವಿದ್ಯುತ್ ಕಾಯ್ದೆ 2022 ವರ್ಷದಲ್ಲಿ ಹಿಂತೆಗೆಯಬೇಕು. ನಮ್ಮ ದೇಶದ ಪ್ರಧಾನಿ ಈ ದೇಶದ 135 ಕೋಟಿ ಜನರಲ್ಲಿ ತಪ್ಪಾಯಿತು, ನಾನು ಅದನ್ನು ಹಿಂತೆಗೆದ ಭರವಸೆ ಕೊಟ್ಟಿದ್ದೆ. ಅದು ಇಲ್ಲಿವರೆಗೂ ಕೂಡ ಇದು ಯಾವುದನ್ನು ಕೂಡ ಅವರು ಜಾರಿ ತರಲಿಲ್ಲ. ಅದರಲ್ಲಿ ಈ ಒಂದು ಅಖಿಲ ಭಾರತ ಮುಷ್ಕರದಲ್ಲಿ ಕರ್ನಾಟಕ ರಾಜ್ಯದ ಸಂಯುಕ್ತ ಕರ್ನಾಟಕ ಅಂತ ರೈತ ಪರ ಹೋರಾಟ, ಎಲ್ಲ ರೈತ ಸಂಘದ ರೈತ ಹೋರಾಟ ಬೆಂಬಲ ಕೊಡ್ತದೆ. ಮಾತ್ರ ಅಲ್ಲ, ಅತ್ಯಂತ ಪ್ರಮುಖವಾಗಿ 2022 ವಿದ್ಯುತ್ ಮಸೂದೆ ಅಂದರೆ, ವಿದ್ಯುತ್ ಅಂದರೆ ಜನರ ಒಂದು ಬದುಕಿನ ಜೀವ.
ವಿದ್ಯುತ್ ಇಲ್ಲದಿದ್ದರೆ ಕೈಗಾರಿಕೆ ಇಲ್ಲ, ಕೈಗಾರಿಕೆ ಇಲ್ಲದಿದ್ದರೆ ಉದ್ಯೋಗ ಇಲ್ಲ. ಈ ಸಮಾಜದಲ್ಲಿರುವ ರೈತರಾಗಲಿ ಎಲ್ಲ ವಿಭಾಗಗಳಿಗೂ ಕೂಡ ವಿದ್ಯುತ್ ಮುಖ್ಯ ಇದೆ. ಅಂಥ ವಿದ್ಯುತ್ತನ್ನು ಖಾಸಗೀಕರಣ ಮಾಡುವುದರಿಂದ ಯಾರಿಗೆ ಲಾಭ ಆಗ್ತದೆ? ಖಾಸಗೀಕರಣ ಮಾಡುವುದನ್ನು ಭಾಳ ಕಡಾಕಡಿ ನಾವು ಈ ಎಲ್ಲ ಅಖಿಲ ಭಾರತ ಸಂಘಟನೆಗಳಾಗಲಿ ಕಾರ್ಮಿಕರಿಗೆ ಎಲ್ಲರೂ ಕೂಡ ಅತ್ಯಂತ ಬಲವಾಗಿ ವಿರೋಧ ಮಾಡ್ತೀವಿ. ಅದು 2022 ವಿದ್ಯುತ್ ಮಸೂದೆಯನ್ನು ಅದನ್ನು ಹಿಂತೆಗೆಯಬೇಕಂತ ನಮ್ಮ ಒಂದು ಬಲವಾದ ಬೇಡಿಕೆ. ಇನ್ನೊಂದು ಪ್ರಮುಖವಾಗಿ ಮೊನ್ನೆ ತಾನೇ ಅಂದರೆ 1780 ದಿನಗಳಿಂದ ಕರ್ನಾಟಕದ ದೇವನಹಳ್ಳಿಯಲ್ಲಿ ರೈತ ಪರ ಚಳವಳಿ ನಡೆಯುತ್ತೆ. 1770 ಎಕರೆ ಭೂಮಿಯನ್ನು 13 ಗ್ರಾಮಗಳ ಭೂಮಿಯನ್ನು 2013 ಭೂ ಸ್ವಾಧೀನ ಕಾಯ್ದೆ ಅದಕ್ಕೆ ವಿರುದ್ಧವಾದ ಧೋರಣೆಯ ಮುಖಾಂತರ ಅವರನ್ನು ಬಲವಂತವಾಗಿ ರೈತರ ಭೂಮಿಯನ್ನು ಕಸಿದರು. ಆದರೆ ಇವತ್ತು ಅತ್ಯಂತ ಪ್ರಬಲವಾಗಿ ಹೋರಾಟ ನಡೆದಿದೆ. ಅದನ್ನು ಕೂಡ ನಮ್ಮ ಪ್ರಮುಖ ಬೇಡಿಕೆಯಾಗಿದೆ. ಇವತ್ತಲ್ಲಿ ನಿರಂತರ ಹೋರಾಟ ನಡೆಯುತ್ತಿದೆ. ನಾಳೆ 4ರಂದು ಮುಖ್ಯಮಂತ್ರಿ ಸಭೆ ಕರೆದಿದ್ದಾರೆ. ನಾವು ಯಾವತ್ತೂ ಕೂಡ ಕೃಷಿ ಭೂಮಿಯನ್ನು ಬಿಟ್ಟು ಕೊಡುವುದಿಲ್ಲ. ಕೃಷಿ ಭೂಮಿ, ಕೃಷಿಕರ ಉತ್ಪಾದನೆ ಈ ದೇಶದ ಜನರಿಗೆ ಅನ್ನ ಕೊಡುವಂಥದ್ದು. ಅಂಥ ಕೃಷಿ ಇಲ್ಲದಿದ್ದರೆ ಅದನ್ನು ಕಾರ್ಪೊರೇಟ್ ಸಂಸ್ಥೆಗಳಿಗೆ, ದೊಡ್ಡ ದೊಡ್ಡ ಕಂಪನಿಗಳಿಗೆ ಮಾರಾಟ ಮಾಡೋ ಮುಖಾಂತರ ಮುಂದಕ್ಕೆ ಆಹಾರದ ಅಪಾಯ ಕೂಡ ಬರುತ್ತದೆ. ಆ ಕಾರಣಕ್ಕಾಗಿ ದೇವನಹಳ್ಳಿಯ ಅಂಥ ಭೂಮಿ ಹೋರಾಟಕ್ಕೆ ನಮ್ಮ ಪೂರ್ಣವಾದ ಬೆಂಬಲ ಇದೆ ಮತ್ತು ನಾಡಿನ ಬೇಡಿಕೆಯಲ್ಲಿ ಅದು ಕೂಡ ಪ್ರಮುಖವಾಗಿದೆ ಅಂತ ಒಂದು ಅಭಿಪ್ರಾಯ ಬೆಳೆಸಿ ನನ್ನ ಮಾತನ್ನು. ಈಗ ಅದಕ್ಕೆ ಪೂರಕವಾಗಿ ಅಖಿಲ ಭಾರತ ಕರ್ನಾಟಕ ಬ್ಯಾಂಕ್ ನೌಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಫಣೀಂದ್ರ ಅವರು ಈ ವಿಷಯದಲ್ಲಿ ಮಾತನಾಡಬೇಕು ಹೇಳಿಕೊಳ್ತಾ ಇದ್ದೇವೆ. ಇರತಕ್ಕಂತಹ ಮಾಧ್ಯಮ ಮಿತ್ರರು, ಜುಲೈ 9 ರಾಷ್ಟ್ರಾದ್ಯಂತ ಒಂದು ಮಹಾ ಮುಷ್ಕರ. ಈ ಮಹಾ ಮುಷ್ಕರದಲ್ಲಿ ನಮ್ಮ ಈಗಾಗಲೇ ಸಂಗಾತಿಗಳು ಮಾತಾಡಿದಾಗ ತಿಳಿಸಿದ್ದು ಕೇವಲ ಒಂದು ಕ್ಷೇತ್ರದಲ್ಲಿ ದುಡಿಯುವಂತಹ ಕಾರ್ಮಿಕ ವರ್ಗ ಮಾತ್ರ ಪಾಲ್ಗೊಳ್ತಾ ಇಲ್ಲ. ದೇಶಾದ್ಯಂತ ಇರತಕ್ಕಂತಹ ಎಲ್ಲ ಕಾರ್ಮಿಕ ಸಂಘಟನೆಗಳು, ಅದು ಬ್ಯಾಂಕಿಂಗ್ ಕ್ಷೇತ್ರ ಇರ್ಬೋದು, ಇನ್ಶೂರೆನ್ಸ್ ಸೆಕ್ಟರ್ ಇರ್ಬೋದು, ರೈತಾಪಿ ವರ್ಗ ಇರ್ಬೋದು, ಉತ್ಪಾದನಾ ಕ್ಷೇತ್ರದಲ್ಲಿ ದುಡಿತಕ್ಕಂತಹ ಕಾರ್ಮಿಕರಿರ್ಬೋದು, ವಾಹನ ಚಾಲಕರಿರ್ಬೋದು, ಎಲ್ಲರೂ ಕೂಡ ಒಟ್ಟಾರೆಯಾಗಿ ನಡೆಸಿ ಸುಮಾರು 15ರಿಂದ 20 ಕೋಟಿಯ ಕಾರ್ಮಿಕರು ನಾಡಿದ್ದು ನಡೀತಕ್ಕಂತಹ ಈ ಮಹಾ ಮುಷ್ಕರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಲವಾರು ಬೇಡಿಕೆಗಳಿದೆ. ಪ್ರಮುಖವಾಗಿ ಲೇಬರ್ ಆ್ಯಕ್ಟ್ಗಳನ್ನು ಮಾಡಿಫೈ ಮಾಡೋದು, ಕಾರ್ಮಿಕ ಕಾಯ್ದೆಗಳನ್ನು ಮಾರ್ಪಾಡು ಮಾಡಿ ಅದನ್ನು ಕಾರ್ಮಿಕ ಒಂದು ಸಂಹಿತೆ ಅಂತೇಳಿ, ಲೇಬರ್ ಕೋಡ್ಸ್ ಅಂತೇಳಿ 4 ಲೇಬರ್ ಕೋಡ್ ಅಂತೇಳಿ ಮಾಡಿ ಕಾರ್ಮಿಕರಿಗೆ ಈಗ ದೊರೀತಾ ಇರ್ತಕ್ಕಂತಹ ಏನು ಈ ಕಾಯ್ದೆಗಳಿಂದ ರಕ್ಷಣೆಗೆ ಏನು ದೊರೀತಾ ಇದೆಯೋ ಅದನ್ನು ಹತ್ತಿಕ್ಕುವಲ್ಲಿ ಕೇಂದ್ರ ಸರ್ಕಾರ ಹುನ್ನಾರವನ್ನು ನಡೆಸ್ತಾ ಇದೆ. ನಾವು ನಮ್ಮ ಬೇಡಿಕೆ ಏನಪ್ಪ ಅಂತ ಹೇಳಿದರೆ, ಈಗಿರುವ ಕಾರ್ಮಿಕ ಕಾಯ್ದೆಗಳನ್ನು ಮತ್ತಷ್ಟು ಬಲಗೊಳಿಸಬೇಕು. ಅದನ್ನು ಯಾವುದೇ ರೀತಿಯಲ್ಲಿ ದುರ್ಬಲಗೊಳಿಸಬಾರ್ದು. ಈ ಲೇಬರ್ ಕೋಡ್ಸನ್ನು ತರುವಂಥದ್ದು ಲೇಬರ್ ಒಂದು ಶಕ್ತಿಯನ್ನು, ಅವರ ರಕ್ಷಣೆಯನ್ನು ಕುಂದಿಸಲಿಕ್ಕೆ ಮತ್ತು ಬಂಡವಾಳಶಾಹಿಗಳಿಗೆ ಪರವಾದಂತಹ ಒಂದು ಕಾನೂನನ್ನು ರಚಿಸುವಂಥದ್ದು. ಇವತ್ತು ಬಂಡವಾಳಶಾಹಿಗಳು ನಾವು ಕೇಳ್ತಾ ಇದ್ದೇವೆ, ದಿನ ಬೆಳಗಾದರೆ ಒಬ್ಬೊಬ್ಬರು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಕರ್ನಾಟಕದವರೇ ಆದಂತಹ ಇನ್ಫೋಸಿಸ್ನ ಮುಖ್ಯಸ್ಥರು ನಾರಾಯಣ ಮೂರ್ತಿ ಅವರೊಂದು ಕಡೆ ಹೇಳ್ತಾರೆ, ನೀವು ವಾರಕ್ಕೆ 70 ಗಂಟೆ ಕೆಲಸ ಮಾಡಬೇಕು ಅಂತೇಳಿ. ತಮಿಳುನಾಡಲ್ಲಿ ಮತ್ತೊಂದು ಕಂಪನಿಯ ಮುಖ್ಯಸ್ಥ ಸುಬ್ರಹ್ಮಣ್ಯನ್ ಅವರು ಹೇಳ್ತಾರೆ, ವಾರಕ್ಕೆ 90 ಗಂಟೆ ಕೆಲಸ ಮಾಡಬೇಕು, ಮನೇಲಿ ಕೂತ್ಕೊಂಡು ಏನು ಮಾಡ್ತೀವಿ, ಇಲ್ಲಿ ಬಂದು ದುಡಿಯಿರಿ. ಕೆಲವು ರಾಜ್ಯ ಸರ್ಕಾರಗಳು 8 ಗಂಟೆ ಅವಧಿ ಕೆಲಸವನ್ನು 12 ಗಂಟೆಗೆ ವಿಸ್ತಾರ ಮಾಡುವಂತಹ ಒಂದು ಧೋರಣೆಯನ್ನು ಕೂಡ ಒಂದು ಆಘಾತಕಾರಿಯಾದಂತಹ ಧೋರಣೆಯನ್ನು ತಳೀತಾ ಇದ್ದಾವೆ. ಇದಕ್ಕೆ ನಾವು ಎಲ್ಲ ಕಾರ್ಮಿಕ ಸಂಘಟನೆಗಳು ಕೂಡ ಇದನ್ನು ಒಟ್ಟಾಗಿ ನಾವು ಪ್ರತಿರೋಧ ಒಡ್ಡುತ್ತಾ ಇದ್ದೇವೆ. ಅದೇ ರೀತಿ ಖಾಸಗೀಕರಣ ಎಲ್ಲ ಕ್ಷೇತ್ರದಲ್ಲಿ ಇವತ್ತು ನಾವು ವಿಮಾ ಕ್ಷೇತ್ರದಲ್ಲಿ ಖಾಸಗೀಕರಣಕ್ಕೆ ನೋಡ್ತಾ ಇದ್ದೇವೆ, ರಕ್ಷಣಾ ಕ್ಷೇತ್ರದಲ್ಲಿ ಖಾಸಗೀಕರಣ ನೋಡ್ತಾ ಇದ್ದೇವೆ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಖಾಸಗೀಕರಣ ನೋಡ್ತಾ ಇದ್ದೇವೆ. ಬ್ಯಾಂಕಿನ ಒಂದು ಕಾರ್ಮಿಕ ಮುಖಂಡನಾಗಿ ನಾನು ಹೇಳೋದೊಂದು ಹೇಳಿದರೆ, ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ಹಣಕಾಸು ಸಂಸ್ಥೆಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಅವರು ಖಾಸಗೀಕರಣ ಮಾಡಬಾರ್ದು. ಬ್ಯಾಂಕುಗಳಲ್ಲಿ ಇವತ್ತು ಜನಸಾಮಾನ್ಯರ ಒಂದು ಏನು ಸೇವಿಂಗ್ಸ್ ಇದೆ ಅದು 130ಕ್ಕೂ ಹೆಚ್ಚು 130 ಮಿಲಿಯನ್ ಕೋಟಿಯಷ್ಟು ಠೇವಣಿ ನಮ್ಮಲ್ಲಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ. ಅದನ್ನು ನೀವು ಖಾಸಗಿ ಬಂಡವಾಳಶಾಹಿಗಳಿಗೆ ಕೊಟ್ಟರೆ
ಅಲ್ಲಿ ಮಿಸ್ಅಪ್ರೊಪ್ರಿಯೇಷನ್ ಆಗುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಎಲ್ಲ ಈಗಿರುವಂತಹ ಖಾಸಗಿ ಬ್ಯಾಂಕ್ಗಳನ್ನು ಕೂಡ ನ್ಯಾಷನಲೈಸ್ ಮಾಡಬೇಕು ಅಂತ ನಮ್ಮ ಡಿಮಾಂಡ್. ಮತ್ತು ಈಗಿರುವಂತಹ ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ಯಾವುದೇ ಕಾರಣಕ್ಕೂ ಖಾಸಗೀಕರಣಗೊಳಿಸಬಾರ್ದು. ತನ್ಮೂಲಕ ಗ್ರಾಹಕರಿಗೆ ಒಂದು ರಕ್ಷಣೆ ಭದ್ರತೆಯನ್ನು ನೀಡಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ನಾವು ಆಗ್ರಹಪೂರ್ವಕವಾಗಿ ನಾವು ಕೇಳಿಕೊಳ್ತೇವೆ. ಈ ಒಂದು ಮುಷ್ಕರದಲ್ಲಿ ಇನ್ಶೂರೆನ್ಸ್ನ ವಲಯದವರು ಕೂಡ ಭಾಗವಹಿಸಲಿಕ್ಕಿದ್ದಾರೆ. ಇನ್ಶೂರೆನ್ಸ್ ವಲಯದಲ್ಲೂ ಕೂಡ ಖಾಸಗೀಕರಣ ತರಲಿಕ್ಕೆ ಹೊರಟಿದ್ದಾರೆ. ಮತ್ತು GST ಹೆಲ್ತ್ ಇನ್ಶೂರೆನ್ಸ್, ಇವತ್ತು ಮೊದಲು ಇನ್ಶೂರೆನ್ಸಿಗೆ GST ಇರಲಿಲ್ಲ. ಈಗ ಒಂದು ವಿಮೆಯನ್ನು ನಾವು ಪಡ್ಕೊಳ್ಬೇಕು ಅಂತ ಹೇಳಿದರೆ ಅದಕ್ಕೆ ಹೈಯೆಸ್ಟ್ 18% GST ಕೊಡಬೇಕು. ಸೊ ಇದು ಜನಸಾಮಾನ್ಯರಿಗೆ ಆಗ್ತಾ ಇರ್ತಕ್ಕಂಥ ಹೆಚ್ಚಿನ ಹೊರೆ, ಅದನ್ನು ಅವರು ಮನ್ನಾ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಇನ್ನೊಂದು ಪಿಂಚಣಿ ವ್ಯವಸ್ಥೆ, ಇವತ್ತು ಸಂಘಟಿತ ಕ್ಷೇತ್ರದಲ್ಲಿ ಒಂದು ಪೆನ್ಷನ್ ಸ್ಕೀಮ್ ಅಂತ ಇದೆ, ಓಲ್ಡ್ ಪೆನ್ಷನ್ ಸ್ಕೀಮ್ ಅಂತ ಕರಿತೇವೆ, OPS ಅಂತೇಳಿ. ಅದನ್ನು ರದ್ದು ಮಾಡಿ ಇವತ್ತು ಹೊಸದಾಗಿ ಈಗ 2010 ನಂತರ ನ್ಯೂ ಪೆನ್ಷನ್ ಸ್ಕೀಮ್ ಅಂತ ತಂದಿದ್ದಾರೆ. ಆ ಹೊಸ ಪೆನ್ಷನ್ ಸ್ಕೀಮ್ನಲ್ಲಿ ನನಗೆ ಇವತ್ತು ನಾಳೆ ರಿಟೈರ್ ಆದರೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದರೆ ಒಂದು ನಿಖರವಾಗಿ ಹೇಳಲಿಕ್ಕಾಗುತ್ತೆ. ಇಟ್ ಈಸ್ ನಾಟ್ ಎ ಡಿಫೈನ್ಡ್ ಪೆನ್ಷನ್ ಸ್ಕೀಮ್. ಸೊ ವಿ ಆರ್ ಡಿಮಾಂಡಿಂಗ್ ಫಾರ್ ಎ ಡಿಫೈನ್ಡ್ ಪೆನ್ಷನ್ ಸ್ಕೀಮ್. ಅದನ್ನು ಕೊಡಬೇಕು. ಯಾವುದೇ ಕಾರಣಕ್ಕೂ ಈ ನ್ಯೂ ಪೆನ್ಷನ್ ಸ್ಕೀಮನ್ನು ರದ್ದು ಮಾಡಿ ಓಲ್ಡ್ ಪೆನ್ಷನ್ ಸ್ಕೀಮನ್ನು ಅವರು ಮತ್ತೆ ರೀಸ್ಟೋರ್ ಮಾಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಂಡಿಸ್ತಾ ಇದ್ದೇವೆ. ಸೊ ಹಾಗಾಗಿ ಎಲ್ಲ ದೃಷ್ಟಿಯಿಂದ ಈ ಒಂದು ಮಹಾ ಮುಷ್ಕರದಲ್ಲಿ ಅಖಿಲ ಭಾರತ ಬ್ಯಾಂಕ್ ನೌಕರರ ಸಂಘ AIB, ಆಲ್ ಇಂಡಿಯಾ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್, ನಾನು ಅದರ ಕೇಂದ್ರ ಸಮಿತಿಯ ಸದಸ್ಯನೂ ಹೌದು. ಅದೇ ರೀತಿ ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂತಹ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್, ಕರ್ನಾಟಕ ಪ್ರದೇಶ್ ಬ್ಯಾಂಕ್ ಎಂಪ್ಲಾಯೀಸ್ ಫೆಡರೇಷನ್ನ ಡೆಪ್ಯೂಟಿ ಜನರಲ್ ಸೆಕ್ರೆಟರಿಯಾಗಿ ನಾವು ಹೇಳೋದಿಷ್ಟೇ, ಮುಂದೆ ಈ ಮುಂಬರುವ ಜುಲೈ 9ರ ಮಹಾ ಮುಷ್ಕರದಲ್ಲಿ ನಮ್ಮ ಎಲ್ಲ ಬ್ಯಾಂಕ್ ನೌಕರರು ಈ 9 ಜುಲೈ ಮುಷ್ಕರದಲ್ಲಿ ಅತ್ಯಂತ ಉತ್ಸಾಹದಿಂದ ತಮ್ಮ ಏನು ಬೇಡಿಕೆಗಳಿದೆ ಅದನ್ನು ಇಟ್ಕೊಂಡು, ಪ್ರಮುಖವಾಗಿ ಮತ್ತೊಂದು ಬೇಡಿಕೆ ಬ್ಯಾಂಕ್ ಎಂಪ್ಲಾಯೀಸ್ ಅಂದರೆ 5 ದಿನದ ವಾರಕ್ಕೆ 5 ದಿನದ ಕೆಲಸವನ್ನು ನೀಡಬೇಕು. ಅದು ಒಂದು ಕೂಡ ನಮ್ಮ ಪ್ರಮುಖವಾದಂಥ ಬೇಡಿಕೆ. ಇದನ್ನು ಇಟ್ಕೊಂಡು ಜುಲೈ 9ರಂದು ಎಲ್ಲ ಬ್ಯಾಂಕ್ ನೌಕರರು ಆವತ್ತು ಬೀದಿಗಿಳಿದು ಹೋರಾಟ ನಡೆಸಲಿಕ್ಕೆ ನಾವು ಎಲ್ಲ ಸರ್ವ ರೀತಿಯ ಸಿದ್ಧತೆಯನ್ನು ನಡೆಸ್ಕೊಂಡಿದ್ದೇವೆ. ಇದು ಒಂದು ಕೇಂದ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನು ಆಗಿ ನಾವು ಮೊಳಗಿಸಲಿಕ್ಕೆ ನಾವು ಸಿದ್ಧರಿದ್ದೇವೆ. ಅವರು ಇನ್ನಾದರೂ ಎಚ್ಚೆತ್ತುಕೊಂಡು ಕಾರ್ಮಿಕ ವರ್ಗಕ್ಕೆ ಸಮಗ್ರವಾಗಿ ಒಳಿತಾಗುವ ನಿಟ್ಟಿನಲ್ಲಿ ಕಾನೂನನ್ನು ತರಬೇಕು. ಇವತ್ತಿನ ಕಾನೂನು ಬಂಡವಾಳಶಾಹಿಗಳ ಪರವಾಗಿ ಕಾನೂನನ್ನು ರೂಪಿಸ್ತಾ ಇದೆ ಕೇಂದ್ರ ಸರ್ಕಾರ. ಸೊ ಆ ರೀತಿಯ ಧೋರಣೆಯನ್ನು ಬಿಟ್ಟು ಕಾರ್ಮಿಕರ ಏಳಿಗೆಗಾಗಿ, ಅವರ ರಕ್ಷಣೆಯನ್ನು ಎತ್ತಿ ಹಿಡಿಯಲಿಕ್ಕಾಗಿ ಬೇಕಾದಂತಹ ಕಾನೂನುಗಳನ್ನು ರೂಪಿಸಬೇಕು ಅಂತೇಳಿ ಮತ್ತೊಮ್ಮೆ ಒತ್ತಾಯಿಸ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ.